ಮಾಜಿ ಪ್ರಧಾನಿ ದಿವಂಗತ ರಾಜೀವ್ ಗಾಂಧಿಯವರ ಪುಣ್ಯತಿಥಿಯ ಪ್ರಯುಕ್ತ ಪೌರ ಕಾರ್ಮಿಕರಿಗೆ ಆಹಾರ ಕಿಟ್ಗಳನ್ನು ನಗರದ ಸೂಟರ್ಪೇಟೆಯ ಶ್ರೀ ಬಾಬುಸ್ವಾಮಿ ರಂಗಮಂದಿರದಲ್ಲಿ ವಿತರಿಸಲಾಯಿತು. ಹಲವಾರು ಮಂದಿಗೆ ಮಾಜಿ ವಿಧಾನ ಪರಿಷತ್ನ ಸದಸ್ಯ ಐವಾನ್ ಡಿಸೋಜ ಅವರು ಕಿಟ್ಗಳನ್ನು ವಿತರಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ಆಧುನಿಕ ಭಾರತದ ರೂವಾರಿಯಾಗಿ ದೇಶವನ್ನು ಪ್ರಪಂಚದಲ್ಲಿ ಬಲಿಷ್ಠ ರಾಷ್ಟ್ರವನ್ನಾಗಿ ಮಾಡಿದ ಕೀರ್ತಿ ದಿವಂಗತ ರಾಜೀವ್ ಗಾಂಧಿಯವರಿಗೆ ಸಲ್ಲುತ್ತದೆ ಎಂದು ಹೇಳಿದರು. ಕಾಂಗ್ರೆಸ್ ಮತ್ತು ಗಾಂಧಿ ಕುಟುಂಬಕ್ಕೆ ಇವತ್ತು ಅತ್ಯಂತ ನಿಕಟವಾದ ಸಂಪರ್ಕ ಇದೆ. ಹಾಗಾಗಿ ರಾಜೀವ್ ಗಾಂಧಿಯವರ ಹುಟ್ಟುಹಬ್ಬ ಮತ್ತು ಪುಣ್ಯತಿಥಿ ಎರಡನ್ನ ಆಚರಣೆ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಆದ್ಯ ಕರ್ತವ್ಯ ಅಂತ ನಾವು ಭಾವಿಸಿಕೊಂಡಿದ್ದೇವೆ. ಆ ದೃಷ್ಟಿಯಲ್ಲಿ ಇವತ್ತು ಕೊರೋನಾದಿಂದ ಯಾರು ಕೆಲಸಗಳಿಗೆ ಹೋಗದೆ ಮನೆಯಲ್ಲಿ ತಮ್ಮ ದೈನಂದಿನ ಊಟಕ್ಕಾಗಿಯೂ ಕಷ್ಟಪಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಮತ್ತು ವಿವೇಕರಾಜ್ ಪೂಜಾರಿಯವರು ಒಟ್ಟು ಸೇರಿ ಇವತ್ತು ಕಿಟ್ಗಳನ್ನು ಕೊಟ್ಟು, ದಿನಸಿ ಕಿಟ್ಗಳನ್ನು ಕೊಟ್ಟು ಅವರಿಗೆ ಸ್ವಲ್ಪ ಸಹಾಯ ಮಾಡೋಣ ಮತ್ತು ರಾಜೀವ್ ಗಾಂಧಿಯವರನ್ನು ನೆನಪಿಸಲಿಕ್ಕೆ ಜನರಿಗೆ ಸಹಾಯ ಮಾಡೋದೊಂದೇ ಉತ್ತಮವಾದ ದಾರಿ ಅಂತ ನಾವು ತಿಳ್ಕೊಂಡು ಈ ಕೋರ್ದಬ್ಬ ದೇವಸ್ಥಾನದ ವಠಾರದಲ್ಲಿ ಅತ್ಯಂತ ಬಡತನದ ಇರ್ತವನ್ನು ಕರೆದು ಅಪ್ಪಿಯವರ ನೇತೃತ್ವದಲ್ಲಿ, ರಾಘವೇಂದ್ರ ರವರ ನೇತೃತ್ವದಲ್ಲಿ ಇವತ್ತು ಕೆಲವು ಕಿಟ್ಗಳನ್ನು ವಿತರಣೆ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ದೈವಸ್ಥಾನದ ಗುರಿಕಾರ ರಾಘವೇಂದ್ರ, ಪಕ್ಷದ ನಾಯಕ ಹಾಗೂ ಉದ್ಯಮಿ ವಿವೇಕರಾಜ್ ಪೂಜಾರಿ, ಮಾಜಿ ಕಾರ್ಪೊರೇಟರ್ ಆದ ಅಪ್ಪಿಯಕ್ಕ, ಭಾಸ್ಕರ್ ರಾವ್, ಮುಖಂಡರಾದ ಆಶಿತ್ ಪಿರೇರಾ, ಚಿತ್ತರಂಜನ್ ಶೆಟ್ಟಿ, ಹೊನ್ನಯ್ಯ, ದುರ್ಗಾಪ್ರಸಾದ್ ಸೇರಿದಂತೆ ಹಲವಾರು ಮಂದಿ ಪಾಲ್ಗೊಂಡಿದ್ದರು.